ಮಂಗಳೂರಿನ ಖ್ಯಾತ ಲಾರ್ಡ್ಸ್ ಮೆನ್ಸ್ ವೇರ್ನ ನೂತನ ಲಾರ್ಡ್ಸ್ ಮತ್ತು ರೋಷನ್ ಕುಮಾರ್ ಡಿಸೈನರ್ ಸ್ಟುಡಿಯೋ ಉದ್ಘಾಟನೆಗೊಂಡಿದೆ. ಇಲ್ಲಿ ಎಥ್ನಿಕ್ ವೇರ್, ವೆಸ್ಟರ್ನ್ ವೇರ್, ಕ್ಯಾಶುವಲ್ ವೇರ್ ಹಾಗೂ ಮಹಿಳೆಯರ ಹಾಗೂ ಪುರುಷರ ಮತ್ತು ಎಲ್ಲಾ ತರಹದ ಡಿಸೈನರ್ ವಿನ್ಯಾಸಗಳು ಗ್ರಾಹಕರ ಅಭಿರುಚಿಗೆ ಹಾಗೂ ಅವಶ್ಯಕತೆಗೆ ತಕ್ಕಂತೆ ಸೇಲ್ ಮಾಡಲಾಗುತ್ತಿದೆ. ಮಂಗಳೂರಿನಲ್ಲಿ ಮಾಸ್ಟರ್ ಎಂದೇ ಖ್ಯಾತಿ ಪಡೆದಿರುವ ಲಾರ್ಡ್ಸ್ನ ವಾಮನ್ ಮಾಸ್ಟರ್ ಇವರು ಮುಂಬೈನಲ್ಲಿ ಪರಿಣಿತಿ ಹೊಂದಿದ್ದು 1975ರಿಂದ ಫ್ಯಾಷನ್ ಸ್ಟಿಚಿಂಗ್ನಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದು 2013ರಿಂದ ಲಾರ್ಡ್ಸ್ ಮೆನ್ಸ್ ವೇರ್ ಅನ್ನ ಮಂಗಳೂರಿನಲ್ಲಿ ಆರಂಭಿಸಿದರು. ಇವರ ದ್ವಿತೀಯ ಪುತ್ರ ರೋಷನ್ ಲಂಡನ್ ಯೂನಿವರ್ಸಿಟಿಯ ಮುಖಾಂತರ ಮುಂಬೈಯಲ್ಲಿ ಫ್ಯಾಷನ್ ಡಿಸೈನ್ನಲ್ಲಿ ಪದವಿಯನ್ನ ಪಡೆದು ಇದೀಗ ಮಂಗಳೂರಿನಲ್ಲಿ ರೋಷನ್ ಕುಮಾರ್ ಡಿಸೈನರ್ ಸ್ಟುಡಿಯೋ ಎಂಬ ಹೊಸ ಉದ್ದಿಮೆ ಪ್ರಾರಂಭಗೊಂಡಿದೆ. ಇನ್ನು ನಗರದ ಕೊಡಿಯಲ್ ಬೈಲ್ ಎಂಜಿ ರೋಡ್ನ ಎಸ್ಎಲ್ ಸೆಂಟರ್ ಕಟ್ಟಡದ 2ನೇ ಮಹಡಿಯಲ್ಲಿ ನೂತನವಾದ ರೋಷನ್ ಕುಮಾರ್ ಡಿಸೈನರ್ ಸ್ಟುಡಿಯೋವನ್ನು ಮಾಜಿ ಸಚಿವ ಜೆ ಕೃಷ್ಣ ಪಾಲೆಮಾರ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ತದಬಳಿಕ ವಿವಿಧ ಗಣ್ಯರು ದೀಪ ಬೆಳಗಿಸಿದರು. ನಗರದ ಜೈಲ್ ರೋಡ್ನ ವಿದ್ಯಾ ಎನ್ಕ್ಲೇವ್ನ ನೆಲ ಅಂತಸ್ತಿನಲ್ಲಿ ಲಾರ್ಡ್ಸ್ ಮಳಿಗೆಯನ್ನ ಮೂಡುಬಿದಿರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಉದ್ಘಾಟಿಸಿದ್ರು. ಇದೇ ವೇಳೆ ಗಣ್ಯರು ದೀಪ ಬೆಳಗಿಸಿದ್ರು. ಶಾಸಕ ಉಮಾನಾಥ್ ಕೋಟ್ಯಾನ್ ಮಾತನಾಡಿ, ಮಕ್ಕಳು ತಂದೆಯ ಹಾದಿಯನ್ನ ಹಿಡಿದುಕೊಂಡು ಉದ್ದಿಮೆಯನ್ನ ಆರಂಭಿಸಿಕೊಂಡಿದ್ದಾರೆ. ಮುಂದಿನ ದಿನದಲ್ಲಿ ಈ ಮಳಿಗೆ ರಾಜ್ಯಾದ್ಯಂತ ಪ್ರಸಿದ್ಧಿಯನ್ನ ಪಡೆದುಕೊಳ್ಳಲಿ ಎಂದು ಶುಭ ಹಾರೈಸಿದ್ರು. ಸುಮಾರು ವರ್ಷ, ಒಂದು 35 ವರ್ಷಗಳಿಂದ ನಾವು ಅವರ ಒಂದು ಕಸ್ಟಮರ್ಸ್. ಲಾರ್ಡ್ಸ್ ಟೈಲರ್ ಅಂತ ಹೇಳಿದ್ರೆ ಅದರ ಮೊದಲು ಲೀಡ್ಸ್ನಲ್ಲಿ ಮಾಸ್ಟರ್ ಆಗಿದ್ರು. ಆ ಬಳಿಕ ಲಾರ್ಡ್ಸ್ ಸ್ವಂತ ಉದ್ಯಮವನ್ನು ಪ್ರಾರಂಭಿಸಿ ಅದರಲ್ಲಿ ಯಶಸ್ವಿಯನ್ನು ಗಳಿಸಿ ಲಕ್ಷಾಂತರ ಗ್ರಾಹಕರಿಗೆ ಇವತ್ತು ಮೈಮುಚ್ಚುವಂತಹ ಒಂದು ಬಟ್ಟೆಯನ್ನು ಹೊಲಿದುಕೊಟ್ಟು ಅವರ ಮಕ್ಕಳು ರಿತೇಶ್ ಮತ್ತು ರೋಷನ್ ಅವರನ್ನು ಸಹ ಇದೇ ಒಂದು ಕಾಯಕಕ್ಕೆ ಅವರನ್ನು ಉಪಯೋಗಿಸಿಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳುವುದಿಷ್ಟೇನು ಅಂತ ಕೇಳಿದರೆ, ಅವರ ಮಕ್ಕಳು ಇವತ್ತು ತಂದೆಯ ಹಾದಿಯನ್ನು ಹಿಡಿದಿದ್ದಾರೆ. ಅವರ ಮುಂದಿನ ಈ ಒಂದು ಉದ್ಯಮದ ಜೀವನ ಸುಖಕರವಾಗಿರಲಿ ಮತ್ತು ಇದರಿಂದ ಅಭಿವೃದ್ಧಿ ಹೊಂದಲಿ ಮತ್ತು ರೋಷನ್ ಕುಮಾರ್ ಡಿಸೈನರ್ಸ್ ಬಹುಶಃ ಮಂಗಳೂರಿನಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲರ ಹೆಸರುವಾಸಿ ಆಗಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಅವರ ಎಲ್ಲ ಜಂಟಿ ಸಂಸ್ಥೆಗಳಿಗೆ ಶುಭವನ್ನು ಹಾರೈಸಿ ದೇವರು ಒಳ್ಳೆಯದು ಮಾಡಲಿ ಅಂತ ಪ್ರಾರ್ಥಿಸಿದೆ. ಮಾಲಕರಾದ ರಿತೇಶ್ ಅವರು ಮಾತನಾಡಿ, ಮಂಗಳೂರು ನಗರಕ್ಕೆ ಹೊಸ ಪರಿಚಯವನ್ನ ಮಾಡಲಾಗುತ್ತಿದೆ. ಹೊಸ ಡಿಸೈನ್ ಅನ್ನ ಗ್ರಾಹಕರಿಗೆ ಪರಿಚಯ ಮಾಡಲಾಗುತ್ತಿದೆ ಎಂದು ಅವರು ಹೇಳಿದರು. ಫ್ಯಾಷನ್ ಡಿಸೈನಿಂಗ್ ಕಲ್ತಿದ್ದೆ ಬೈದೆ. ಸೊ ಆಯ್ನ ಹೊಸ ವೆಂಚರ್ಗೆ 3 ಕುಟ್ಲಾಡ್ ಸ್ಟಾರ್ಟ್ ಬಂತಂದ್ರೆ ಪೂರೆಲ್ಲ ಸಪೋರ್ಟ್ ಮಾಡ್ಕೊಡು. ಐ ಆಲ್ರೆಡಿ ಬಾಂಬೆ ಅಂತ ಪುದರ್ ಮಂತದ ಪೂರ ಬೈದಿನಿ. ಆಲ್ರೆಡಿ ಶ್ವೇತಾ ಬಚ್ಚನ್ನ ಕಂಪೆಂಡ್ ಬೇಲೆ ಮಲ್ತದ್ದು ಅಲ್ಪ ಒಂದು ಬುಟಿಕ್ ಪಾಡ್ದು ಇದು ಇಡೆ ಬರ್ತದೆ 3 ಸೆಟ್ಲ್ ಆತೆ. ಸೊ ದಟ್ ಮ್ಯಾಂಗ್ಳೂರ್ ಕ್ಯಾನ್ ಗೆಟ್ ವಾಟ್ ಮ್ಯಾಂಗ್ಳೂರ್ ಡಿಸರ್ವ್ಸ್ ಇನ್ ಫ್ಯಾಷನ್. ಸೊ ಇಡೆ ಬರ್ತದೆ ನಿಕುಲ್ ಪೂರ ಸಪೋರ್ಟ್ ಮಾಡ್ಕೊಡು ಎಂಕಲ್. ಅಂಚನೆ ಎಂಕಲ್ನ ಆಲ್ರೆಡಿ ಪುದರ್ ಇತ್ತಿನ ಲಾರ್ಡ್ಸ್ ಮೆನ್ಸ್ ಟೆಕ್ಸ್ಟೈಲ್ ಆ್ಯಂಡ್ ಟೈಲರಿಂಗ್ ಶೋರೂಮ್ ಅವಳ ಎಕ್ಸ್ಪಾನ್ಷನ್ ಆವೊಂದು ಅವಳ ನಮ್ಮ ಮೂಲೆ ಜೈಲ್ ರೋಡ್ ತಲ್ಪ. ಸೊ ಪೂರೆಲ್ಲ ಬರ್ತದೆ ನಮಗೆ ಸಪೋರ್ಟ್ ಮಾಡ್ಕೊಡು. ಇನ್ನು 2013ರಲ್ಲಿ ಮಂಗಳೂರಿನಲ್ಲಿ ಲಾರ್ಡ್ಸ್ ಮೆನ್ಸ್ ವೇರ್ ಇನ್ನಷ್ಟು ವಿಸ್ತೃತಗೊಳ್ಳುತ್ತಿದೆ. ಇವರ ದ್ವಿತೀಯ ಪುತ್ರ ರೋಷನ್ ಅವರು ಲಂಡನ್ ಯೂನಿವರ್ಸಿಟಿಯ ಮುಖಾಂತರ ಮುಂಬೈಯಲ್ಲಿ ಫ್ಯಾಷನ್ ಡಿಸೈನಿಂಗ್ನಲ್ಲಿ ಪದವಿ ಪಡೆದು ಇದೀಗ ಮಂಗಳೂರಿನಲ್ಲಿ ರೋಷನ್ ಕುಮಾರ್ ಅವರು ಶ್ವೇತಾ ಬಚ್ಚನ್ ಹಾಗೂ ಮನಿಷಾ ಜೈಸಿಂಗ್ ಅವರ ಎಂಎಕ್ಸ್ಎಸ್ ಉದ್ದಿಮೆಯಲ್ಲಿ ಡಿಸೈನರ್ ಆಗಿ ಕಾರ್ಯನಿರ್ವಹಿಸಿರುವ ಅನುಭವ ಪಡೆದುಕೊಂಡಿದ್ದಾರೆ. ಇನ್ನು ಮಾಲಕರಾದ ರೋಷನ್ ಮಾತನಾಡಿ, ಮುಂಬೈ, ದೆಹಲಿ ಹಾಗೂ ವಿದೇಶಗಳಿಂದ ಮೆಟೀರಿಯಲ್ಸ್ಗಳನ್ನು ತರಲಾಗುತ್ತದೆ. ಉತ್ತಮ ಗುಣಮಟ್ಟದ ಮೆಟೀರಿಯಲ್ಸ್ಗಳನ್ನು ಮಾರಾಟ ಮಾಡಲಾಗುತ್ತಿದೆ ಎಂದು ಹೇಳಿದರು. Actually, mastagare source man with Mumbai or Delhi or out of India also. Inkul mata source man manpo. But inkul fabric man incha pure fabric use am. The silk. Okay. Silk based fabric. Inkul actually silk only ma soft fabric. Avu ji
फॉल आवड फील आवड मत मस्त लग्जरी अंचद इंको सिल्क बेस्ड फैब्रिक यूज मत प्यूर बक कलर्स आड इंक कलर्स इंकुले मन इंको वैट फैब्रिक अंत बक कलर्स मन अंचद इंको प्रति प्रोसेस उंडదు इंको एक्सप्लेन కొన్ని कलर्स तून प्रिंट पर्टिकुलर अंचद इंको कलर्स इंको तूपाद अकल सजेशन देते बक कलर मंत बक मन बाबा फैब्रिक कलर्स पॉप आद बर्को ಈ ವೇಳೆ ಮಂಗಳೂರು ನಗರ ಪಾಲಿಕೆ ಮೇಯರ್ ಪ್ರೇಮಾನಂದ್ ಶೆಟ್ಟಿ, ಶಾಸಕ ಯುಟಿ ಖಾದರ್, ಚಾರ್ಟರ್ಡ್ ಅಕೌಂಟೆಂಟ್ ಎಸ್ಎಸ್ ನಾಯಕ್, ಲೀಲಾಧರ್ ಕರ್ಕೇರ, ಮಾಜಿ ಮೇಯರ್ ದಿವಾಕರ್ ಪಾಂಡೇಶ್ವರ್, ಪಾಲಿಕೆ ಸದಸ್ಯೆ ಲೀಲಾವತಿ, ವಾಮನ್ ಮರೋಳಿ, ಉದ್ಯಮಿ ಗಣೇಶ್ ಶೆಟ್ಟಿ, ಜಯಶೆಟ್ಟಿ ಮುಂಬೈ, ಲೀಡ್ಸ್ನ ಕಿಶೋರ್ ಸೇರಿದಂತೆ ಹಲವು ಮಂದಿ ಉಪಸ್ಥಿತರಿದ್ದರು. ನೂತನ ಮಳಿಗೆಯಲ್ಲಿ ಎಥ್ನಿಕ್ ವೇರ್, ವೆಸ್ಟರ್ನ್ ವೇರ್, ಕ್ಯಾಶುವಲ್ ವೇರ್ ಹಾಗೂ ಮಹಿಳೆಯರ ಮತ್ತು ಪುರುಷರ ಎಲ್ಲಾ ತರಹದ ಡಿಸೈನರ್ ವಿನ್ಯಾಸಗಳು ಗ್ರಾಹಕರ ಅಭಿರುಚಿ ಹಾಗೂ ಅವಶ್ಯಕತೆಗೆ ತಕ್ಕಂತೆ ಸೇಲ್ ಮಾಡಲಾಗುತ್ತಿದೆ. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.